ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತು ಭಾನುವಾರ, ನಾನಂತೂ ಸೂಪರ್ ಆಗಿದ್ದೀನಿ, ನೀವು ಕೂಡ ಸೂಪರ್ ಆಗಿದ್ದೀರಾ ಅಂದ್ಕೊಳ್ತಾ ಇವತ್ತಿನ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಳ್ಳುವ ಗೈಸ್. ಇವತ್ತು ಬೆಳಿಗ್ಗೆದ್ದೆಲ್ಲ ಒಮ್ಮೆ ರುಟೀನ್ ಆಯಿತು, ಅಂದರೆ ತಿಂಡಿಯದ್ದೆಲ್ಲ. ಇವಾಗ ನನ್ನ ತಾಳೆ, ಅವಳಿಗೆ ಕೂಡ ರಜೆ. ಹಾಯ್ ಮಾಡ, ಅವಳ ಇವಾಗ ರಜೆ ಗೈಸ್. ಹಾಗೆ ಸಂಡೆ ಅಲ್ವಾ, ಹಾಗೆ ಇವತ್ತಿನ ಒಂದು ರುಟೀನ್ ಯಾವ ರೀತಿ ಇರುತ್ತೆ ಅಂತ ಈ ಬ್ಲಾಗಲ್ಲಿ ನೋಡ್ತಾ ಬನ್ನಿ ಗೈಸ್. ನಮ್ಮ ಒಂದು ತೋಟದಲ್ಲಿ ಅಲ್ಲಿ ಒಂದು ಚಿಕ್ಕ ಮರ ಉಂಟು, ಅದರಲ್ಲಿ ಚಿಕ್ಕ ಮರ ಅಲ್ಲ, ಒಂದು ಸಣ್ಣ ಗಿಡ, ಅದರಲ್ಲಿ ಚಿಕ್ಕಾಗಿದೆ ಗೈಸ್. ಹಾಗೆ ಅದನ್ನೀಗ ಕೊಯ್ಲಿಕ್ಕೆ ಹೋಗುವ ಅಂತ. ಒಂದು ಅದು ತಕ್ಕುವ ಒಂದು ಪಾತ್ರ, ಅಷ್ಟೇನಿಲ್ಲ ಗೈಸ್, ಒಂದು 10 ಏನೋ ಸಿಗ್ಬೋದು, ನೋಡುವ ಎಷ್ಟುಂಟಂತ. ಇದರಲ್ಲಿ ಹಾಕಿಕೊಂಡು ಬರುವ ಗೈಸ್, ಹೋಗುವ ಗೈಸ್. ಇವತ್ತು ಚಿಕ್ಕು ಕೊಯ್ಯೋದು. ಫೈನಲ್ ಆಗಿ ನಾವು ಚಿಕ್ಕುವಿನ ಮರದ ಅಡಿಗೆ ಬಂದ್ವಿ. ಇಲ್ಲಿ ಉಂಟು ಗೈಸ್, ನೋಡಿ, ಎಲ್ಲ ಕೊಯ್ಬೇಕು, ಎಲ್ಲ ಇದಾಗಿದೆ, ಬೆಳೆದಿದೆ, ಬುಳೆತ್ತುಂಡು, ಪೂರ ಬುಳೆತ್ತುಂಡು ಗೈಸ್. ಇದೆಂತದ, ಇದೆಂತ ಬಳ್ಳಿ ಟೈಪಲ್ಲಿ ಒಂದು ಚಿಕ್ಕ ಮರದಲ್ಲಿ ಟೈಪ್ ಬಳ್ಳಿ ಉಂಟು. ಇದರಲ್ಲಿ ಹುಳ ಉಂಟಂತೆ. ಇಲ್ಲಿ ಇದರಲ್ಲಿ ಹುಳ ಉಂಟಂತೆ ಗೈಸ್. ಉಂಟು, ಈ ಕೊಲ್ಲಿಯಲ್ಲಿ ಮೆಲ್ಲ ಇದಾಗೋದು, ತುಂಬ ಉಂಟು ಹುಳ ಇದರಲ್ಲಿ. ಆ ಒಂದು ಬಳ್ಳಿಯಲ್ಲಿ, ಎಂಥ ಬಳ್ಳಿ ಅಂತ ಗೊತ್ತಿಲ್ಲ, ನನ್ನ ಕೈಗೆ ಬರಲಿಲ್ಲಲ್ಲ. ಇಲ್ಲ ಗೈಸ್, ಇದೆಲ್ಲ ಬೆಳೆದಿದೆ, ಇದನ್ನೆಲ್ಲ ಕೊಯ್ಬೇಕೀಗ. ಅಲ್ಲಿ ಕೂಡ ಉಂಟು. ಎಸ್, ಆ ಪಾತ್ರೆ ಕೊಡಂತೆ. ಇದರ ಒಂದು ಇದು ಮೇಣ ಉಂಟಲ್ಲ, ಮೈಗೆಲ್ಲ ಆದರೆ ಮತ್ತೆ ಅಂಟುತ್ತದೆ. ಇದು ಬೆಳಿಲಿಲ್ಲಲ್ಲ, ಅದು ಬೇಡ. ಮೇಲೆ ಉಂಟು, ಇಲ್ಲಿ 2 ಉಂಟು, ಇದನ್ನು ಕೊಯ್ಯುವ. ಅಲ್ಲಿ ಮೇಲೆ 2 ಉಂಟು, ಅದು ಕೂಡ ಬೆಳೆದಿದೆ. ಅದನ್ನೀಗ ಕೊಯ್ಲಿಕ್ಕೆ ಕೊಕ್ಕೆ ಬೇಕು, ಹತ್ತಲಿಕ್ಕೆ ಆಗಲಿಕ್ಕಿಲ್ಲ, ಇಷ್ಟು ಸಪರೆ ಇರೋದು ಇಲ್ಲಿಂದ. ಹಾಗೆ ಗೈಸ್, ಹೇಗೆ ಹತ್ತುದು. ಮತ್ತು ಈ ಕಡೆಲ್ಲ ಉಂಟು, ಇಲ್ಲೆಲ್ಲ ಕೊಯ್ಬೇಕು. ಇಲ್ಲೆಲ್ಲ ಉಂಟು, ಮೆಲ್ಲ ಸಿಕ್ಕಿತ್ತು ಗಾಯ್ಸ್. ಬೇರೆಲ್ಲಿದ್ದು, ಅದರಲ್ಲಿ ಉಂಟ ಮೇಲೆ ಇಲ್ಲ. ಹಾಕು ನಮಗೆ ಇಷ್ಟು ಚಿಕ್ಕು ಸಿಕ್ಕಿತು. ಇನ್ನು ಅಲ್ಲಿ ಒಂದು ಉಂಟು ಮರ, ಅದರಲ್ಲಿ ಆಗಿದೆ ಅಂತ ನೋಡುವ. ಮರ ಅದು ಸ್ವಲ್ಪ ದೊಡ್ಡದುಂಟು ಇದಕ್ಕಿಂತ ಮರ. ಅಲ್ಲಿಟ್ಟು ಬಾ, ಹೋಗು. ನಾನಲ್ಲಿ ಇದೆ ಅಂತ ನೋಡ್ತೇನೆ, ಅಲ್ಲಿಟ್ಟು ಬಾ ಗೈಸ್. ಇಲ್ಲೊಂದು ತಾತ, ಅಲ್ಲಿ ಮೆಲ್ಲ ಹಾಕು ಅದನ್ನು ಗೈಸ್. ಅಡಿಕೆ ಸಿಕ್ತು. ಇಲ್ಲಿ ಒಂದು ಉಂಟು ಚಿಕ್ಕ ಮರ, ಇದರಲ್ಲಿ ಉಂಟ ಅಂತ ನೋಡು. ಇದು ಬೆಳಿಲಿಲ್ವಾ ಅಂತಲ್ಲ, ಎಲ್ಲಿಂಟು? ಅಲ್ಲಿ ಒಂದುಂಟಲ್ಲ, ಅಲ್ಲಿ ಒಂದುಂಟು. ಇದು ಫುಲ್ ರೆಂಬೆ ಕೊಂಬೆಲ್ಲ ಫುಲ್ ಹರಡಿಕೊಂಡು ಹೋಗಿದೆ ನೋಡಿ. ಇಲ್ಲಿ ಇದರಲ್ಲಿ ಒಂದುಂಟು, ಇಲ್ಲಿ ಅಂತ ಉಂಟು. ಮತ್ತೆಂತ ಗೊತ್ತುಂಟಾ, ತುಂಬ ಬೆಳಿಲಿಕ್ಕೆ ಬಿಟ್ಟರೆ ನವಿಲು ಮತ್ತು ಹಕ್ಕಿಗಳೆಲ್ಲ ತಿಂತವೆ. ಮತ್ತು ಅದರಲ್ಲಿ ಮೇಲೆ ಇತ್ತು ಒಂದು 2-3 ಚಿಕ್ಕ ಇತ್ತು, ಅದನ್ನು ನಾವು ಹಾಗೆ ಬಿಟ್ವಿ. ಅದಕ್ಕೆ ಕೂಡ ಬೇಕಲ್ಲ ತಿನ್ನಲಿಕ್ಕೆ, ಹಾಗೆ ತಿನ್ನಲಿ ಅಂತ ಪಾಪ ಅಲ್ಲ, ಹಾಗೆ. ಇಷ್ಟು ಚಿಕ್ಕ ಸಿಕ್ಕಿತ್ತು ನಮಗೆ, ಇಷ್ಟು ಚಿಕ್ಕ ಸಿಕ್ಕಿತ್ತು. ಎಷ್ಟು ಉಂಟು, ಎಷ್ಟಿರ್ಬೋದು? 1 2 3 4 5 6 7 8 9 10 11 12 13 14 15 16 17 18 18 ಚಿಕ್ಕುಂಟು ಗೈಸ್. ಆದರೆ ಅದರ ಮೇಣೆಲ್ಲ ಈಗ ಎನಿಸಲಿಕ್ಕೆ ಹೋಗಿ ನನ್ನ ಕೈಗೆ ಆಯಿತು. ಇವಾಗ ಪಕ್ಕ ಕೈ ತೊಳೆದುಕೊಂಡು ಬರಬೇಕು, ಇಲ್ಲದಿದ್ದರೆ ಮೇಣ ಹೋಗುವುದಿಲ್ಲ. ಕೆಲವೊಂದು ದೊಡ್ಡದುಂಟು, ಕೆಲವೊಂದು ಸಣ್ಣ ಸಣ್ಣದುಂಟು. ಸಿಕ್ಕಿತು. ಈಗ ಇದನ್ನು ಹಣ್ಣಾಗಲಿಕ್ಕೆ ಇಡಬೇಕು. ಕೆಲವರು ಎಂತ ಬೈಹುಳ್ಳಲ್ಲಿ ಇಡ್ತಾರೆ, ಮತ್ತು ಕೆಲವರು ಇದರಲ್ಲಿ ಅಕ್ಕಿ ಉಂಟಲ್ಲ, ನಾವು ಸೊಸೈಟಿಯಿಂದೆಲ್ಲ ತರ್ತೇವೆ, ಅದರ ಒಳಗೆ ಹಾಕಿಡ್ತಾರೆ.
ಇವಾಗ ಏನು ಮಾಡಬೇಕಂತ ಅಮ್ಮನಲ್ಲಿ ಕೇಳಬೇಕು. ಇರಲಿ ಈಗ ಇಲ್ಲಿ ಗೈಸ್. ಇವಾಗ ಹೊರಟದ್ದು ನಾನು, ನಮ್ಮ ಪಕ್ಕದ ಒಂದು ಮನೆ ಉಂಟು ಗೈಸ್, ಅಲ್ಲಿ ಕೆಲವು ಹೂವಿನ ಗಿಡಗಳೆಲ್ಲ ಉಂಟು, ಅದಕ್ಕಾಗಿ ನೀರು ಬಿಡಲಿಕ್ಕೆ ಅಂತ ಹೊರಟದ್ದು ಗೈಸ್. ಇಲ್ಲಿ ಒಂದು ಓಲ್ಡ್ ಮನೆ ಉಂಟು ಮತ್ತು ಗದ್ದೆ ಎಲ್ಲ ಉಂಟು. ಹಾಗೆ ಇವಾಗ ನಾನು ತಲುಪ್ತಾ ಬಂದೆ ಗೈಸ್. ಅಲ್ಲಿ ವೆರೈಟಿ ಹೂಗಳೆಲ್ಲ ಉಂಟು, ಇಲ್ಲೇ ಹೋಗುವ ದಾರಿಯಲ್ಲೇ ಉಂಟು ಗೈಸ್. ತುಂಬ ಬೇರೆ ಬೇರೆ ಜಾತಿ ಹೂಗಳೆಲ್ಲ ನೋಡಿ ಕಾಣ್ಬೋದು. ಇಲ್ಲೆಲ್ಲ ಹೂವಿನ ಗಿಡ ಉಂಟು, ಮತ್ತು ಆ ಕಡೆ ಉಂಟು, ಮತ್ತು ಅಲ್ಲಿ ಸಹ ಉಂಟು, ನೆಕ್ಸ್ಟ್ ಆ ಸೈಡ್ ಸಹ ಉಂಟು. ಇವಾಗ ನೀರು ಬಿಡಬೇಕು ಗೈಸ್ ಇದಕ್ಕೆ. ಇಲ್ಲಿ ಉಂಟು ಇದರದ್ದು ಇದು, ಇದಕ್ಕೆ ಹೀಗೆ ಫಿಟ್ ಮಾಡಲಿಕ್ಕೆ, ಹೀಗೆ ಫಿಟ್ ಮಾಡಿದರೆ ಆಯಿತು ಗೈಸ್. ಎಸ್ ಗೈಸ್, ಇದಕ್ಕೆ ಜಾಸ್ತಿ ನೀರು ಬೇಕಂತೆಲ್ಲ, ಸ್ವಲ್ಪ ಸಾಕು. ಇದು ನೋಡಿ, ಇದರಲ್ಲಿ ಉಂಟು ಕೊಲ್ಲಿ, ಚೆಂದ ಉಂಟಲ್ಲ. ಇದರಲ್ಲಿ ಎಷ್ಟು ಹೂವಾಗಿದೆ ಅಂತ ನೋಡಿ, ಅಂತ ತುಂಬ ಹೂ ಬಿಟ್ಟಿದೆ. ಇದು ಬಿಸ್ಕುಟ್ ಹೂ ಅಂತ ಹೇಳ್ತಾರೆ ಇದಕ್ಕೆ, ಮತ್ತು ಬೇರೆ ಬೇರೆ ಹೆಸರು ಇರಬೇಕು ಇದಕ್ಕೆ. ಇದು ತುಂಬ ಬಿಟ್ಟಿದೆ. ಇದರಲ್ಲಿ ತುಂಬ ವೆರೈಟೀಸ್ ಇಲ್ಲಿದೆ ಗಿಡಗಳು, ಬೇರೆ ಬೇರೆ ಕಲರ್ನ ಹೂಗಳು ಇದರಲ್ಲಿದೆ. ಅಂದರೆ ಒಂಥರ ಪರ್ಪಲ್ ಕಲರ್, ನೆಕ್ಸ್ಟ್ ಮಿಕ್ಸ್ಡ್ ಕಲರ್, ವೈಟ್ ರೆಡ್, ವೈಟ್ ಪಿಂಕ್, ಈ ಥರದ್ದು ಮಿಕ್ಸ್ ಹೂವಿನ ಗಿಡ ಕೂಡ ಇದೆ ಈ ಒಂದು ಜಾತಿಯಲ್ಲಿ ಗೈಸ್. ನೋಡಿ ಗೈಸ್, ಇಲ್ಲೊಂದು ರೆಡ್ಡದ್ದು ಹೂವಿನ ಗಿಡ ಉಂಟು, ಇದರ ಹೆಸರು ಕೂಡ ಗೊತ್ತಿಲ್ಲ ಗೈಸ್. ಇದು ಕೂಡ ಅದೇ ಜಾತಿಗೆ ಸೇರಿರುವಂಥದ್ದು ಕಾಣಬೇಕು ಆ್ಯಕ್ಚುಲಾಗಿ. ಮತ್ತು ಅದರಲ್ಲೇ ವೈಟ್ ಕಲರದ್ದು ಇದು ಕೂಡ, ಇದು ತುಂಬ ಚೆಂದ ಉಂಟು. ಕೆಲವರದ್ದು ಸಂಜೆಯ ರುಟೀನ್ ಆಗಿರ್ತದೆ ಅಲ್ಲ ಗೈಸ್. ನಿಮ್ಮದು ಕೂಡ ಈ ಥರ ನಿಮ್ಮ ರುಟೀನ್ ಇದ್ದರೆ ಕಮೆಂಟಲ್ಲಿ ಹೇಳಿ ಆಯಿತಾ ಗೈಸ್, ಯಾವ ಥರ ನೀವು ನಿಮ್ಮ ಹೂವಿನ ಗಿಡಗಳನ್ನು ಮೇಂಟೈನ್ ಮಾಡ್ತೀರಾ ಅಂತ ಗೈಸ್. ಈ ಗಿಡಗಳು ಅಂದರೆ ಇದರಲ್ಲಿ ಹೂಗಳು ಬಿಡುವುದಿಲ್ಲ, ಇದರಲ್ಲಿ ಬೇರೆ ಬೇರೆ ವೆರೈಟಿಯ ಎಲೆಗಳಲ್ಲಿ ಇರುವಂತಹ ಒಂದು ಕಲರನ್ನು ನೀವು ಕಾಣ್ಬೋದು ಗೈಸ್. ಇಲ್ಲಿ ನೋಡಿ, ಇದರಲ್ಲಿ ಪಿಂಕ್ ಮತ್ತು ವಿವಿಧ ರೀತಿಯ ಬಣ್ಣಗಳುಂಟು. ಇದರಲ್ಲಿ ಒಂಥರ ಗ್ರೀನ್ ಉಂಟು, ನೆಕ್ಸ್ಟ್ ರೆಡ್ ಕೂಡ ಉಂಟು ಎಡೆಯಲ್ಲಿ. ಹಾಗೆ ನೆಕ್ಸ್ಟ್ ಈ ಒಂದು ಎಲೆಯನ್ನು ನಾವು ಗಮನಿಸುವುದಾದರೆ ಇದರಲ್ಲಿ ಮತ್ತೊಂದು ಕಲರ್ ಗೈಸ್. ಈಗ ನೀರು ಬಿಟ್ಟು ಮತ್ತಷ್ಟು ಚೆಂದ ಕಾಣ್ತಾ ಉಂಟು, ಹಸಿರಾಗಿ. ಜೊತೆಗೆ ಇಲ್ಲಿ ಒಂದು ಕಲರ್, ಈ ಒಂದು ಎಲೆಯಲ್ಲಿ ಹಲವಾರು ಕಲರ್ ಇರುವಂಥದ್ದು. ಜೊತೆಗೆ ಇಲ್ಲಿ ಸಹ ಕಾಣ್ಬೋದು, ಇದು ತುಂಬ ಚೆಂದ ಉಂಟು. ಮಿಡ್ಲಲ್ಲಿ ಪಿಂಕ್ ಬಂದು ಡಾರ್ಕ್ ಪಿಂಕ್, ನೆಕ್ಸ್ಟ್ ಲೈಟ್ ಪಿಂಕ್, ಬೇಬಿ ಪಿಂಕ್ ಕಲರೆಲ್ಲ ಇರುವಂಥದ್ದು ಗೈಸ್. ಇದಕ್ಕೆ ಕೂಡ ನೀರು ಬೇಕಾಗ್ತದೆ, ಇಲ್ಲದಿದ್ದರೆ ಬಾಡ್ತದೆ ಗೈಸ್. ಇಲ್ಲಿ ಕೂಡ ತುಂಬ ಜಾತಿಯ ಹೂಗಳುಂಟು. ಇಲ್ಲಿ ಲಂಬಸನ್ನು ನೋಡ್ಬೋದು, ಇದರಲ್ಲಿ ಕಲರ್ ನೋಡಿ ಯಾವ ರೀತಿ ಇದೆ ಅನ್ನುವಂಥದ್ದು. ಜೊತೆಗೆ ಇದರಲ್ಲಿ ವೈಟಲ್ಲಿ ಮತ್ತು ಅದರ ಜೊತೆಗೆ ಇಲ್ಲಿ ಚಿಕ್ಕ ಚಿಕ್ಕ ಗಿಡಗಳನ್ನು ಹಾಕಿದ್ದಾರೆ ನೋಡಿ. ಇದರಲ್ಲಿ ಕೇಪುಳದಲ್ಲಿ ಕಿಸ್ಕಾರ, ನಮ್ಮ ಕನ್ನಡದಲ್ಲಿ ಕಿಸ್ಕಾರ, ತುಳುವಲ್ಲಿ ಕೇಪುಲ ಅಂತ ಹೇಳ್ತಾರೆ. ಅದು ಕೂಡ, ಅದರಲ್ಲಿ ಕೂಡ ತುಂಬ ಜಾತಿಯಾದಂತಹ ಗಿಡಗಳುಂಟು. ಜೊತೆಗೆ ಇಲ್ಲಿ ಜೀನ್ಯದ ಗಿಡಗಳನ್ನು ಕೂಡ ನಾವು ಕಾಣ್ಬೋದು. ಇದರಲ್ಲಿ ಕೂಡ ವೆರೈಟಿ ಕಲರ್ ಉಂಟು ಗೈಸ್ ನೋಡಿ, ಕಲರ್ಫುಲ್ಲಾಗಿ ಉಂಟಂತ. ಈಗ ನೀರು ಬಿಟ್ಟದ್ದು ಕೂಡ ಹಾಗೆ. ಜೊತೆಗೆ ಇಲ್ಲಿ ಒಂದು ಕಾಣ್ಬೋದು ದಾಸವಾಳ. ಇಲ್ಲಿ ಒಂದು ಕಲರ್ಫುಲ್ಲಾಗಿರುವಂತಹ ದಾಸವಾಳ ನೋಡಿ ಹೇಗೆ ಉಂಟು ಅನ್ನುವಂಥದ್ದು. ತುಂಬ ಉಂಟು, 5 ದಳಗಳಿರುವಂತಹ ದಾಸವಾಳ ಇದು. ಈ ದಾಸವಾಳ ಅಂತೂ ಸೂಪರ್ ಉಂಟು. ಈಗ ಇದರಲ್ಲಿ ಒಂದು ಕೂಡ ಅರಳಿದ್ದಿಲ್ಲ, ಎಲ್ಲ ಮುಗ್ಗಿರುವಂಥದ್ದು. ಇದು ಅರಳಿದಾಗ ತುಂಬ ಚೆಂದ ಕಾಣ್ತದೆ. ಜೊತೆಗೆ ಇದರಲ್ಲಿ ಆಲ್ಮೋಸ್ಟ್ ದಾಸವಾಳ ಎಲ್ಲ ಮುಗ್ಗೇ ಇರುವಂಥದ್ದು. ಜೊತೆಗೆ ಇಲ್ಲಿ ಒಂದು ದಾಸವಾಳ ಉಂಟು ಗೈಸ್, ತೋರಿಸ್ತೇನೆ ನಿಮಗೆ. ಇದಂತೂ ಸೂಪರ್, ಬೇಬಿ ಪಿಂಕಲ್ಲಿ ನೋಡಿ ಹೇಗೆ ಇದೆ ಅನ್ನುವಂಥದ್ದನ್ನು ನೋಡಲಿಕ್ಕೆ. ಈಗ ನೀರು ಬಿಟ್ಟಾಗ ಮತ್ತಷ್ಟು ಚೆಂದ ಕಾಣ್ತಾ ಉಂಟು ಗೈಸ್. ಹಾಗೆ ಇದರಲ್ಲಿ 2 ಹೂವಾಗಿದೆ, ನಾಳೆಗೆ ಒಂದು ಮೊಗ್ಗು ಕೂಡ ಉಂಟು ಹಾಗೆ ಗೈಸ್ ನೋಡಿ, ಸೂಪರ್ ಉಂಟು.
ಗೈಸ್ ಈ ದಾಸವಾಳ ಅಂತೂ ನೋಡಿ ಒಂಥರ ಶ್ವೇತವರ್ಣದ ದಾಸವಾಳ, ಅದರದ್ದು ಇಲ್ಲಿ ಒಂದು ಕೇಸರಿ, ನೆಕ್ಸ್ಟ್ ವೈಟ್, ನೆಕ್ಸ್ಟ್ ಒಳಗಡೆ ಲೈಟ್ ಪಿಂಕ್ ಆಗಿ ಹೇಗೆ ಉಂಟು. ಜೊತೆಗೆ ಇಲ್ಲಿ ಕಳ್ಳಿ ಜಾತಿಯಲ್ಲಿ ಕೂಡ ಒಂಥರ ಗಿಡ ಉಂಟು ಪಿಂಕ್ ಆಗಿ. ಇಲ್ಲಿ ಒಂದು ಕಿಸ್ಕರ. ಗೈಸ್ ಅಷ್ಟೇ ಅಲ್ಲ, ಇಲ್ಲಿ ಕೂಡ ವಿವಿಧ ಜಾತಿಯ ಹೂಗಳುಂಟು, ಇಲ್ಲಿ ಕಾಣ್ಬೋದು. ನನಗೆ ಇದರಲ್ಲಿ ಕೆಲವದ್ದು ಹೆಸರು ಗೊತ್ತಿಲ್ಲ ಗೈಸ್ ಯಾವುದೆಲ್ಲ ಅಂತ. ಇದೊಂದು ಗೊತ್ತುಂಟು ಗುಲಾಬಿ ಅಂತ, ಚಂದ ಅರಳಿದೆ. ಇಲ್ಲಿ ಇನ್ನೊಂದು ಜಾತಿಯ ಗುಲಾಬಿ ಉಂಟು ಗೈಸ್, ನೋಡಿ ಇಲ್ಲಿ ಕಾಣ್ಬೋದು. ಅದು ಮತ್ತು ಇದು ಸೇಮ್ ಅಂತ ಗೊತ್ತಿಲ್ಲ, ಅರಳಿದಾಗ ನೋಡಬೇಕು ಇದು ಹೇಗೆ ಉಂಟಂತ ಅಷ್ಟೇ. ಮತ್ತು ಇಲ್ಲಿ ನೋಡಿ ಗೈಸ್ ಈ ಒಂದು ಗುಲಾಬಿ ಸೂಪರ್ ಉಂಟು ಇದು ಕೂಡ. ಇಲ್ಲಿ ನೋಡಿ ಈ ಒಂದು ಗುಲಾಬಿ ಸೂಪರ್ ಉಂಟು. ಮತ್ತು ಇದು ಈ ಹೂ ಯಾವುದಂತ ನಂಗೆ ಗೊತ್ತಿಲ್ಲ, ಮತ್ತು ನಿಮಗೆ ನಾನು ಗೂಗಲಲ್ಲಿ ಹಾಕಿ ಯಾವುದಂತ ಹೇಳ್ತೇನೆ, ಯಾವುದಂತ ನಿಮಗೆ ಗೊತ್ತಾಗ್ತದೆ. ಮತ್ತು ಈ ಒಂದು ಗುಲಾಬಿ ತುಂಬ ಚೆಂದ ಉಂಟು ಗೈಸ್, ನೋಡಿ ಇಲ್ಲಿ ಈ ಒಂದು ಸಾಲಲ್ಲಿ ಈ ಗುಲಾಬಿಯೇ ಇರುವಂಥದ್ದು. ಇಲ್ಲಿ ಕೆಳಗಡೆ ಬಿಸ್ಕೆಟ್ ಹೂ ಇರುವಂಥದ್ದು, ನೆಕ್ಸ್ಟ್ ಕೋಳಿ ಜೊಟ್ಟು ಹೂವದ್ದು ಕೂಡ ಹಾಕಿರುವಂಥದ್ದು. ಇಲ್ಲಿ ಆ ಕಡೆ ಪುದೀನ ಸೊಪ್ಪು ಉಂಟು, ಮತ್ತು ಸೇವಂತಿಗೆ. ಸೇವಂತಿಯೇ ಸೇವಂತಿಯೇ. ಈ ಒಂದು ಗಿಡದಲ್ಲಿ ಗುಲಾಬಿ ಜೊಂಕುಲೆ ಅಂದರೆ ಫುಲ್ ಹರಡಿಕೊಂಡು ಆಗುವಂಥದ್ದು. ಈ ಥರ ಹತ್ತಿರ ಆಗ್ತದೆ. ಈ ಗುಲಾಬಿ ಅರಳುವಾಗ ಫಸ್ಟಿಗೆ ಪಿಂಕ್ ಆಗಿರ್ತದೆ, ಡೇ ಬೈ ಡೇ ಆಗ್ತಾ ಹೋದಾಗೆ ಏನಾಗ್ತದೆ ಅಂದರೆ ಈ ರೂಪವನ್ನು ಪಡ್ಕೊಳ್ಳುವಂಥದ್ದು ಗೈಸ್. ಈ ಕಲರಲ್ಲಿ ಇರ್ತದೆ. ಜೊತೆಗೆ ಇಲ್ಲಿ ನಮ್ಮ ಚೆಂಡು ಹೂ ಕೂಡ ಉಂಟು. ಇಲ್ಲಿ ಬೇಬಿ ಪಿಂಕಿನದ್ದು ಒಂದು ಸಣ್ಣದಾದ ಗುಲಾಬಿ, ಇದರಲ್ಲಿ 2 ಟೈಪಲ್ಲಿ ಉಂಟು. ಒಂದು ಇದು, ನೆಕ್ಸ್ಟ್ ಒಂದು ಇಲ್ಲಿ ಉಂಟು ಗೈಸ್. ಇದು ನನಗೆ ತುಂಬ ಫೇವ್ರೆಟ್. ಇಲ್ಲಿಗೆ ಬಂದಾಗ ಇದನ್ನು ನೋಡ್ತಾನೆ ಇರ್ತೇನೆ ಗೈಸ್. ಈ ಒಂದು ಗುಲಾಬಿ ಒಂಥರ ಚೆಂದ ಕಾಣ್ತದೆ ಇದು ಈ ಗುಲಾಬಿ. ಜೊತೆಗೆ ಇಲ್ಲೆಲ್ಲ ಉಂಟು ಗೈಸ್ ಅದೇ ಹೂ ಹಾಗೆ. ಮತ್ತು ಇಲ್ಲಿ ಸೇವಂತಿಗೆ. ನೆಕ್ಸ್ಟ್ ಇಲ್ಲೊಂದು ಗುಲಾಬಿ ಉಂಟು, ಇದು ಕೂಡ ನೋಡಿ ಎಷ್ಟು ಚೆಂದ ಉಂಟಂತ, ಯಾವ ರೀತಿ ಹೂ ಬಿಟ್ಟಿದೆ ಅನ್ನುವಂಥದ್ದು ತುಂಬ ಸೂಪರ್ ಉಂಟು ಗೈಸ್. ನೋಡಿ ಅರಳುವಾಗ ಈ ಟೈಪಲ್ಲಿ ಇರ್ತದೆ ಗೈಸ್, ಈ ಟೈಪಲ್ಲಿ ಇರ್ತದೆ. ಮತ್ತು ಅರಳಿ ಈ ಟೈಪ್ ಬಂದು ನೆಕ್ಸ್ಟ್ ಇಷ್ಟು ದೊಡ್ಡದಾಗಿ ಮತ್ತು ಒಣಗ್ತದೆ ಗೈಸ್. ಅಷ್ಟೇ, ಚೆಂದ ಉಂಟಿದು ಗೈಸ್. ಕೆಲಸ ಆಲ್ಮೋಸ್ಟ್ ಆಗ್ತಾ ಬಂತು. ಇವಾಗ ಇನ್ನು ಸ್ವಲ್ಪ ಅಲ್ಲಿ ಆ ಕಡೆ ನೀರು ಹಿಡಿಲಿಕ್ಕೆ ಉಂಟು, ಅದಾದರೆ ಆಯಿತು. ಮತ್ತು ಮನೆ ಕಡೆಗೆ ಕೂಡ ಬೇಗ ಹೋಗಬೇಕು. ಇವತ್ತು ಮ್ಯಾಚ್ ಕೂಡ ಉಂಟು, ಹಾಗೆ ನೋಡಬೇಕು ಏನಾಗ್ತದೆ ಏನು ಅಂತ. ಮತ್ತು ಓಕೆ ಗೈಸ್, ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನೆಕ್ಸ್ಟ್ ಹೊಸ ಕಂಟೆಂಟ್ನೊಂದಿಗೆ ಬರ್ತೇನೆ ಗೈಸ್. ಅಲ್ಲಿವರೆಗೂ ಬಾಯ್ ಗೈಸ್. ಮತ್ತು ಯಾವಾಗಲೂ ಹೇಳಿದಾಗೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹೀಗೆ ಸಪೋರ್ಟ್ ಇರಲಿ ಅಂತ ಕೇಳ್ಕೊಳ್ತಾ ಈ ವ್ಲಾಗ್ ಎಂಡ್ ಮಾಡ್ತಿದ್ದೀನಿ ಗೈಸ್. ಬಾಯ್.